ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಇಸ್ ನಮ್ಮ ಟಿವಿ. ಮತ್ತು ವಿಟಮಿನ್ ಎ, ಡಿ, ಇ ಇರುವಂತಹ ಎಣ್ಣೆ, ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ಯಾವಾಗಲೂ ನಾವು ಮನೆಯಲ್ಲಿ ಏನೂ ಕೆಲಸ ಇಲ್ಲದಾಗ ಏನಾದರೂ ಹೊಸತಾದಂತಹ ಒಂದು ರೆಸಿಪಿ ಮಾಡಲಿಕ್ಕೆ ನಾವೇನಾದರೂ ಪ್ರಯತ್ನ ಪಡ್ತಾ ಇರ್ತೇವೆ. ಏನಾದರೂ ಹೊಸತಾಗಿ ಮಾಡಿ ಮನೇಲಿದ್ದವರಿಗೆ ಎಲ್ರಿಗೂ ಕೂಡ ಅದರ ಟೇಸ್ಟ್ ಒಂದು ಕೊಡಬೇಕು ಅಂತ ಹೇಳಿ ಎಲ್ಲರದ್ದು ಆಸೆ ಇರುತ್ತೆ. ಯಾರು ಬೇಕಾಗಿ ಆಗಿರಲಿ, ಅದು ಈಗ ಮಕ್ಕಳಾಗಿರಲಿ, ಯಂಗ್ಸ್ಟರ್ಸ್ ಆಗಿರಲಿ, ಅಥವಾ ಮನೇಲಿರುವಂತಹ ದೊಡ್ಡವರಾಗಿರಲಿ. ಬಟ್ ಸ್ಪೆಷಲ್ ಆಗಿ ಮಾಡಬೇಕಾದ್ರೆ ಏನು ಮಾಡಬೇಕು, ಏನು ಮಾಡೋದು ಅಂತ ಕ್ವಶನ್ ಇರುತ್ತೆ. ಸೊ ಯಾವಾಗಲೂ ನಮ್ಮ ಎಪಿಸೋಡಲ್ಲಿ ಏನಾದರೂ ಒಂದು ಸ್ಪೆಷಲ್ ತಯಾರಾಗ್ತಾ ಇರುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆನ ಹೇಳ್ಕೊಡ್ಲಿಕ್ಕೆ ಅತಿಥಿಯಾಗಿ ಶ್ರೀಮತಿ ಗೀತಾ ಅವರು ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೆ ಏನು ಸ್ಪೆಷಲ್ ಮಾಡ್ತಾರೆ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಹೇಗೆ ನಡೀತಾ ಇದೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ? ಒಳ್ಳೆದಲ್ಲಿ ಆಗ್ತಾ ಇದೆ. ಸೊ ತೊಂದರೆ ಇಲ್ಲ. ಓಕೆ ಓಕೆ. ಸೊ ನಮ್ಮ ಅಡುಗೆ ಮನೆಗೆ ಬಂದಾಗ ಏನಾದರೂ ಸ್ಪೆಷಲ್ ಇರುತ್ತೆ ನಾರ್ತ್ ಸೈಡ್ ಇದು. ಸೊ ಇವತ್ತು ಏನು? ಇವತ್ತು ರಾಗಿ ಹಿಟ್ಟಿದ್ದು ಮಣ್ಣಿ. ವಾವ್, ವೆರಿ ನೈಸ್. ತಂಪು ಅಲ್ವಾ ಅದು ಜೀವಕ್ಕೆ? ಎಸ್. ಮತ್ತೆ ಇನ್ನೊಂದು ಗೋಧಿ ರವೆ ಉಂಟಲ್ಲ, ಅದ್ರದ್ದು ಪೂರಿ ಅಂತ ಮಾಡೋದು. ಪೂರಿ, ವೆರಿ ನೈಸ್. ಸೊ ಒಂದ್ ಕಡೆ ಪೂರಿ ಆದ್ರೆ ಇನ್ನೊಂದ್ ಕಡೆ ಮಣ್ಣಿ. ಸೊ ಎರಡು ಬ್ರೇಕ್ಫಾಸ್ಟ್, ಸ್ನಾಕ್ಸ್, ಒಂದು ಕೈಂಡ್ ರೆಸಿಪೀಸ್ ಅಲ್ವಾ? ಎಸ್, ಹೋಗುವ ನಮ್ಮ ಕಿಚನ್ಗೆ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ರಾಗಿ ಮಣ್ಣಿ ಮಾಡ್ತಾ ಇರೋದಾ? ಓಕೆ. ಸೊ ಇದು ಹೇಗೆ ಅಂದ್ರೆ, ರಾಗಿ ಜಾಸ್ತಿಯಾಗಿ ಮನೇಲಿರುವಂತಹ ಗೃಹಿಣಿಯರು ರಾಗಿ ಹುಡಿ ಸೆಲೆಕ್ಟ್ ಮಾಡುವಾಗ ಕರೆಕ್ಟ್ ನೋಡ್ಕೊಂಡು ಸೆಲೆಕ್ಟ್ ಮಾಡ್ತಾರೆ. ಸೊ ಇದಂದ್ರೆ ಯಾವ ತರ ನೀವು ಚಾಯ್ಸ್ ಮಾಡಿದಿರ? ಅಂದ್ರೆ ಮನೆಯಲ್ಲೇ ಹುಡಿ ಮಾಡುತ್ತೆ? ಪೌಡರ್ ತಗೊಂಡ್ ಬಂದು ರಾಗಿನೇ ತಗೊಂಡ್ ಬಂದು ತೊಳೆದು ಒಣಸಿ ಪೌಡರ್ ಮಾಡ್ರೆ ಇನ್ನೂ ಒಳ್ಳೇದು. ಓಕೆ. ಅಥವಾ ನಾವು ಮನೇಲೆ ಮಿಕ್ಸಿಯಲ್ಲಿ ಡೈಲಿ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಒಳ್ಳೇದಲ್ವಾ? ಓಕೆ. ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಹೇಗೆ? ಈಗ ತೆಂಗಿನಕಾಯಿದು ಹಾಲು ತೆಗಿಬೇಕು. ಮಿಕ್ಸಿ ಅಲ್ವಾ? ಸೊ 1 ಕಪ್ನಷ್ಟು ತೆಂಗಿನಕಾಯಿ ತುರಿ ಸಾಕಲ್ವಾ? ಓಕೆ. ನೀರು ಹಾಕ್ಬೇಕು ಇದಕ್ಕೆ? ಸ್ವಲ್ಪ ಹಾಕ್ತಾನೆ. ತಗೊಳ್ಳಿ. ಸೊ ಮೊದಲು ಹಾಗಾದ್ರೆ ತೆಂಗಿನಕಾಯಿದು ಹಾಲು ತೆಗಿಬೇಕು. ಓಕೆ. ನಂತರ ರಾಗಿ ಪೌಡರ್ ಮಿಕ್ಸ್ ಮಾಡಬೇಕು. ಇದಕ್ಕಿಂತ ಸ್ವಲ್ಪ ನೀರು ಬೇಕು. ನೀರು ಬೇಕಾ? ತಗೊಳ್ಳಿ. ಸೊ ಇದು ಯಾವಾಗ ಅಂದ್ರೆ ನಿಮ್ಮ ಯಾವ್ದಾದ್ರು ಆಚರಣೆಗಳ ಟೈಮಲ್ಲೆಲ್ಲ ಮಾಡ್ತೀರಾ ಅಥವಾ ಯೂಶುವಲಿ? ಬೆಳಿಗ್ಗೆ ತಿಂಡಿಗೂ ಸಹ ಬೇಕಾದ್ರೆ ಮಾಡ್ಬೋದಲ್ವಾ? ಆಯ್ತಾ? ಓಕೆ. ನೆಕ್ಸ್ಟ್ ಈಗ ರಾಗಿ ಪೌಡರ್ ಮಿಕ್ಸ್ ಮಾಡ್ತೇನೆ. ಎಷ್ಟು? 1 ಕಪ್ನಷ್ಟ? ಓಕೆ.
ಇದು ಬೆಲ್ಲ, ಸೊ ಬೆಲ್ಲದ ಅದು ನೀರಾ ಅಂತಂದ್ರೆ ಬೆಲ್ಲ ಗಟ್ಟಿ ಬೆಲ್ಲ ನೀರು ಮಾಡಿ ಹಾ, ಗಟ್ಟಿ ಬೆಲ್ಲನೇ ನೀರು ಅದು ರೆಡಿ ಸಿಗುತ್ತೆ ಅಲ್ವಾ? ಓಕೆ. ಸ್ವಲ್ಪ ಉಪ್ಪು ಹಾಕಿ. ಗೋಡಂಬಿ, ಓಕೆ. ದ್ರಾಕ್ಷಿ, ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ಗಳು, ಓಕೆ. ಈಗ ಇದನ್ನು ಕಾಯಿಸ್ಬೇಕು. ಹೌದಾ? ಸೊ ಹಾಗಾದರೆ ಪ್ಯಾನ್ ಇಟ್ಕೊಳ್ಳುವಲ್ಲ? ಓಕೆ. ಸೊ ಇದೆಲ್ಲ ಹಾಕಿ ಬೇಯಿಸ್ಲಿಕ್ಕೆ ಇಡೋದು. ಓಕೆ. ಮಿಕ್ಸ್ ಮಾಡಿ ಹಾಕಿದ್ರೆ ಒಳ್ಳೇದು, ಇಲ್ಲ ಅಂದರೆ ಅದು ಸ್ವಲ್ಪ ಕಳ್ಕಳ ಥರ ಆಗ್ತದೆ. ಮೊದಲೇ ಮಿಕ್ಸ್ ಮಾಡಿ ಹಾಕಿದ್ರೆ ಬೆಟರ್, ಇಲ್ಲಾಂದ್ರೆ ಗಂಟಾಗುತ್ತಲ್ಲ? ಓಕೆ. ಈಗ ತುಪ್ಪ ಹಾಕ್ಬೇಕಾ? ಓಕೆ, ಹಾಕಿ. ಸೊ ಇದು ಹೇಗೆ ಕೈ ಆಡಿಸ್ತಾನೆ ಇರ್ಬೇಕಾಗತ್ತಾ? ಗಟ್ಟಿ ಆಗುತ್ತೆ ಇಲ್ಲ ಅದ್ರಲ್ವಾ? ಬೌಲಿಗೆ ಸ್ವಲ್ಪ ತುಪ್ಪ ಹಾಕ್ತೇನೆ. ಅಂದ್ರೆ ಇದು ಬೇಗ ಫಾಸ್ಟ್ ಬೇರೆ ಆಗುತ್ತಲ್ವಾ? ಓಕೆ. ಸೊ ಗಟ್ಟಿ ಆಗ್ತಾ ಬಂತು ಇದು ಆಕ್ಚುಲಿ. ಆಯ್ತಾ? ಆಫ್ ಮಾಡುವಲ್ಲ ಗ್ಯಾಸ್? ಎಸ್. ಈಗ ಬೌಲಿಗೆ ಹಾಕ್ತೇನೆ. ಸೊ ಬೌಲಿಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಇಡಬೇಕಾ? ಸ್ವಲ್ಪ ತಣ್ಣಗೆ ಹಾಕ್ತೇವೆ. ಸರಿ ಸರಿ. ಬೇಗ ಗಟ್ಟಿ ಆಯ್ತು. ಆಕ್ಚುಲಿ ರಾಗಿ ಇಮಿಡಿಯೇಟ್ಲಿ ಎಲ್ಲದ್ರ ಜೊತೆ ಮಿಕ್ಸ್ ಆಗಿ ಗಟ್ಟಿ ಆಗುತ್ತೆ ಅದಲ್ವಾ? ಸೊ ಇದು ಆಗಾಗ್ಲೇ ತಿನ್ನೋದಾ ಅಥವಾ ಹೇಗೆ? ಆಗಾಗ ತಿನ್ಬಹುದು, ಫ್ರಿಜ್ ಅಲ್ಲಿ ಇಟ್ಟು ತಿನ್ಬಹುದು ಅಲ್ವಾ? ತಣ್ಣಗಾದ ನಂತರ ತಿನ್ಬಹುದು, ಬೆಳಿಗ್ಗೆ ಮಾಡಿಟ್ಟು ಸಂಜೆನೂ ತಿನ್ಬಹುದು. ಓಕೆ. ರಾಗಿ ಎಲ್ಲ ಒಳ್ಳೇದಲ್ಲ, ಯಾವ ತಿನ್ಬಹುದು. ಸೊ ಒಂಥರ ರಾಗಿ ಕೇಕ್ ತರ. ಓಕೆ. ಸರ್ವ್ ಮಾಡ್ಕೊಳ್ಳೋಣ. ಸೂಪರ್. ಸೊ ಒಂಥರ ಕೇಕ್ ತರನೂ ಕಾಣುತ್ತೆ, ಅಥವಾ ರಾಗಿದ್ದು ಒಂಥರ ಶೀರ ಮಾಡಿದಾಗೂ ಕಾಣುತ್ತೆ. ಸೊ ಯಾವಾಗ್ಲೂ ಅದಕ್ಕೆ ಹೇಳುದು, ಮನೇಲಿ ಮಾಡಿದಾಗ ಎಷ್ಟು ಹೇಗ್ ಬೇಕು ಆ ತರ ಮಾಡ್ಕೊಳ್ಬಹುದಲ್ವಾ? ಯಾವ ಥರ ಬೇಕಾದ್ರೂ ಮಾಡಿ. ಆಯ್ತಲ್ವಾ? ಮನೇಲಿ ಮಾಡೋದು ಒಳ್ಳೇದಲ್ವಾ? ತುಪ್ಪ ಸಹ ಮನೇಲೆ ಮಾಡ್ಕೊಳ್ಳೋದು. ಓಕೆ. ರಾಗಿ ಪೌಡರ್ ಮಾಡಿ ರೆಡಿ ಅಲ್ವಾ? ವೆರಿ ನೈಸ್, ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ. ವೀಕ್ಷಕರೇ, ರಾಗಿ ಹುಡಿಯಿಂದ ಮಾಡಿದಂತಹ ಮಣ್ಣಿ ಹೆಲ್ತಿಗಂತೂ ತುಂಬಾನೇ ಒಳ್ಳೆಯದು. ಆ್ಯಂಡ್ ಎಲ್ಲ ಡೇಟ್ಸ್ ಎಲ್ಲ ಹಾಕಿ ಅಥವಾ ಎಲ್ಲ ನಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದು ರಾಗಿ ಮಣ್ಣಿ ಒಮ್ಮೆ ನೋಡ್ಕೊಂಡು ಬನ್ನಿ. ರಾಗಿ ಮಣ್ಣಿ ತಯಾರಿಸುವ ವಿಧಾನ: ಮೊದಲು ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಮಿಶ್ರಣವನ್ನು ಹಿಂಡಿ ತೆಗೆದು ಹಾಲು ತೆಗೆದಿಟ್ಟುಕೊಳ್ಳಿ. ಆನಂತರ 1 ಕಪ್ ರಾಗಿ ಹಿಟ್ಟು, ಬೆಲ್ಲ, ಚಿಟಿಕೆ ಉಪ್ಪು, ಗೋಡಂಬಿ, ದ್ರಾಕ್ಷಿ ಹಾಕಿ ಕಲಸಿ. ಆನಂತರ 1 ಮುದ್ದೆ ಬರುವವರೆಗೂ ತಿರುವುತ್ತಾ ಬೇಯಿಸಿ. ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಸರ್ವ್ ಮಾಡಿ. ಈಗ ಆರೋಗ್ಯಕರ ರಾಗಿ ಮಣ್ಣಿ ಸವಿಯಲು ಸಿದ್ಧ. ರಾಗಿ ಮಣ್ಣಿ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ರೆಸಿಪಿ ರೆಡಿ ಆಗ್ಲಿಕ್ಕೆ ಇದೆ. ಸೊ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ ನಾವು ತಯಾರು ಮಾಡಿಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಫಾಸ್ಟ್ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೇನೆ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ನಮ್ಮ ಎಲ್ಲ ಸ್ಪಾನ್ಸರ್ಸ್ನವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ರೆಸಿಪಿ, ಅದು ಕೂಡ ಒಂದು ಪೂರಿ ಅಂತ ಹೇಳಿದ್ದಾರೆ. ಬಟ್ ಯಾವ ರೀತಿ ಏನು ಬನ್ನಿ ಕೇಳ್ಕೊಳ್ಳೋಣ.
ಎಸ್ ಮೇಡಮ್. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ? 3 ಇಂಗ್ರೀಡಿಯೆಂಟ್ಸ್ ಕಾಣ್ತಾ ಇದೆ. ಇದೀಗ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಸೊ ಆ್ಯಕ್ಚುಲಿ ಇದು ಏನು ಒಂದು ಪೂರಿ ಅಂತ ಹೇಳಿದ್ರಿ. ಸಂತ್ರ ಪಡಿ ಥರ ಹಾಂ, ಏನು ಹೇಳ್ತಾರೆ ಇದಕ್ಕೆ? ಶಂಕರಪಳ್ಳಿ. ಅಂದರೆ ಇದು ಇದಕ್ಕೆ ಅಂದರೆ ಚಿಕ್ಕದಾಗಿ ಕಟ್ಬಿಡೋದು. ಓಕೆ ಓಕೆ, ವೆರಿ ನೈಸ್. ಸೊ ಇದು ಏನು? ಹಾಕಿ ಮಾಡೋದು. ಖಾರ ಎಲ್ಲ ಬಂತು. ಇದು ಇದು ರವಾ. ರವಾ. ಓಕೆ. ಸೊ ಹಾಗಾದರೆ ನಾನು ಪೂರಿ ಅಂತ ನಾನು ತಿಳ್ಕೊಂಡೆ ಗೋಧಿ ಹಿಟ್ಟಲ್ಲಿ ಮಾಡೋದು ಆ ಥರ ಅಂತ ಹೇಳಿ. ಗೋಧಿ ರವಾ. ಓಕೆ, ಗೋಧಿ ರವಾದಲ್ಲಿ ಮಾಡ್ಕೊಳ್ಳೋದು. ಸೊ ಇದು ಮಾತ್ರನೇ ಹುಡಿ ಮಾಡ್ಕೊಳ್ಳೋದಾ? ಓಕೆ. ಸೊ ಇದನ್ನು ಫಸ್ಟ್ ಹುಡಿ ಮಾಡ್ಕೊಳ್ಳೋದಾ? ಅಂದ್ರೆ ರವಾ ಅಂದ್ರೆ ಇದರಲ್ಲಿ ದಪ್ಪ ರವನು ಬರುತ್ತೆ, ಹಾ, ದೊಡ್ಡ ರವಾ ಬರ್ತದೆ. ಯಾವುದು ಆಗುತ್ತಾ? ಯಾವ ರವನ್ನಾರು ಆಗ್ತದೆ. Okay. ಪೌಡಿ ಮಾಡ್ಕೊಳ್ಬೇಕು. ಸರಿ ಸರಿ. ಈಗ ಬೌಲ್ಗೆ ಹಾಕ್ತೇವೆ. ಸೊ ಇದು ರವೆ ಹುಡಿ ಮಾಡುವಂತ ಅವಶ್ಯಕತೆ ಇದೆ, ಯಾಕಂದ್ರೆ ಗೋಧಿ ಹುಡಿಯೇ ಸಿಗುತ್ತೆ ಅಲ್ವಾ, ಅಥವಾ ಹುಡಿ ಗೋಧಿ ಹಿಟ್ಟಿಂದ ಮಾಡ್ಬೋದು. ಹಾ. ಅದೇ ಇದು ರವಾದಿಂದ ಮಾಡ್ರೆ ಸ್ವಲ್ಪ ಬೇರೆನೇ ಟೇಸ್ಟ್ ಇರುತ್ತೆ. ಓಕೆ ಓಕೆ. ಇದೀಗ ಪೇಪರ್ ಪೌಡರ್ ಹಾಕ್ತೀವಿ. ಕಾಳು ಮೆಣಸಿನ ಪೌಡರ್. ಓಕೆ ಓಕೆ ಓಕೆ, ಸರಿ ಸರಿ. ಓಕೆ. ಸೊ ಅರುಣದವರ ಕರಿ ಮೆಣಸಿನ ನೋಡಿ, ಮೆಣಸಿನ ಪೌಡರ್ ಬೇಕಾ? ಉಪ್ಪು ಹಾಕ್ತೇವೆ ಸ್ವಲ್ಪ. ಹಾಂ. ಸೊ ಇದು ಅರುಣದವರ ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಮಸಾಲ. ಇದು ಸಾಕಾ? ಈಗ ನೀರು ಬೇಕು ಸ್ವಲ್ಪ. ತಗೊಳ್ಳಿ. ನಾನು ಕೈಯಿಂದ ಕಲಿಸ್ತೇನೆ ಇದು ಅದರಲ್ಲಿ. ಸೊ ಇದು ಹಿಟ್ಟು ಯಾವ ಥರ ರೆಡಿ ಮಾಡಬೇಕು ಅಂದರೆ ಯೂಶ್ವಲಿ ನಾವು ಪೂರಿಗೆ ಮಾಡೋ ಥರನ ಮಾಡಬೇಕಿದ್ರೆ ನಾವು ಕಲಿಸ್ತಾರಲ್ಲ ಅದೇ ಥರ? ಗೋಧಿ ಕಲಿಸ್ತೀವಿ ಅದೇ ಥರ. ಅದೇ ಥರ. ಓಕೆ. ಸೊ ಹದವಾಗಿ ನೀರು ಹಾಕ್ತಾ ಇರಬೇಕು. ಹಾಂ, ಸ್ವಲ್ಪ ಹೊತ್ತು ಕಲಿಸಿ ಬಿಟ್ಟರೆ ಒಳ್ಳೆಯದು. ಓಕೆ ಓಕೆ. ಒಂದು 10 ನಿಮಿಷ ಬಿಡಬೇಕು ಕಲಿಸಿ. ಇದಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್, ಬೇರೆ ಏನು ಹಾಕ್ಲಿಕ್ಕಿಲ್ಲ ಏನು ಹಾಕ್ಬೇಕಿಲ್ಲ. ಅಂದರೆ ಇದು ನೀರುಳ್ಳಿ ಅಥವಾ ವೆಜಿಟೇಬಲ್ಸ್ ಇಲ್ಲ, ಅದು ಇದು ಅದೇನಿಲ್ಲ. ಏನಿಲ್ಲ. ಓಕೆ. ಇದಂದ್ರೆ ಏನಾದರೂ ಮಧ್ಯಾಹ್ನ ತಿಂಡಿಗೆ ಚಹಾ ಕುಡಿಬೇಕಿದ್ರೆ ತಿಂಡಿ ಆ ಥರ. ಅಂದರೆ ಇದಕ್ಕೆ ಚಟ್ನಿ ಅದು ಇದು ಎಂಥದ್ದು ಬೇಡ? ಬೇಡ, ಏನು ಬೇಡ. ಓಕೆ. ಚೂರು ಎಣ್ಣೆ ಹಾಕಿ ಸ್ವಲ್ಪ ಒಂದು ಸ್ಪೂನ್. ಸ್ವಲ್ಪ ಈಗ ಒಂದು ಕವನಲ್ಲಿ ವೈಟ್ ಎಣ್ಣೆ ಇಟ್ಕೊಡ್ದಾ? ಸೊ ಇದು ಹಾಗಾದ್ರೆ ಡೀಪ್ ಫ್ರೈ ಇರೋದಲ್ವಾ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದು. ಸೊ ಯಾವುದೇ ರೀತಿಯ ಈ ಕರಿದ ಪದಾರ್ಥಗಳು ಮಾಡುವಾಗ ಸೊ ಈ ಎಣ್ಣೆ ಒನ್ ಆಫ್ ದಿ ಬೆಸ್ಟ್ ಆಯಿಲ್. ಸೊ ಈಗ ಚಪಾತಿ ಥರ ಲಟ್ಟಿಸ್ಕೊಳ್ಳೋದಾ? ಲಟ್ಟಿಸ್ಕೊಳ್ಬೇಕು. ಓಕೆ. ಇದು ರವಾ ಅಲ್ಲ, ಚಪಾತಿ ಥರ ಹಂಗೆ ತುಂಬ ತೆಳು ಮಾಡಲಿಕ್ಕೆ ಆಗೋದು ಆಗಲ್ಲ. ಹೌದು, ರವಾ ಆಗಿರೋದ್ರಿಂದ ಸ್ವಲ್ಪ ಅದು ದಪ್ಪ ಇರುತ್ತೆ. ದಪ್ಪ ಇರುತ್ತೆ. ಅದು ಸ್ವಲ್ಪ ಹೊತ್ತು ಬಿಡಬೇಕು ಮಾತ್ರ ಕಲಸಿ. ಇದು ನಾವು ಬಿಡಲಿಲ್ಲಲ್ಲ. ಓಕೆ ಓಕೆ. ಸೊ ಸ್ವಲ್ಪ ಹೊತ್ತಂದ್ರೆ ಎಷ್ಟು ಹೊತ್ತು ಇಟ್ಟರೆ ಬೆಟರ್? 10 ನಿಮಿಷ ಬಿಟ್ಟು ಮಾಡಿದ್ರೆ ಒಳ್ಳೆಯದಾಗಿತ್ತು. 10 ನಿಮಿಷ ಬಿಟ್ಟು ಮಾಡಬೇಕು. ಓಕೆ. ಸೊ ಚಪಾತಿ ಆದ್ರೆ ಅದು ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ಅಂಡ್ ಈಸಿಯಾಗಿ ಲಟ್ಟಿಸ್ಕೊಳ್ಳೋದು. ಸ್ವಲ್ಪ ಪೌಡರ್ ಹಾಕಿ ಮಾಡ್ಬೋದು. ಹೌದು ಹೌದು. ಇದು ಹಾಗೇನಿಲ್ಲ, ಖಾಲಿ ಮಾಡೋದಲ್ಲ, ಕಟ್ ಮಾಡ್ತೀನಿ ಈಗ. ಸೊ ಮಾಡಿ ಆಮೇಲೆ ಕಟ್ ಮಾಡೋದು. ಓಕೆ. ಓ ಈ ತರ ಅಂದ್ರೆ ಉದ್ದುದ್ದಾಗಿ ಚಿಕ್ಕ ಚಿಕ್ಕದಾಗಿ ಬಿಡ್ತೇನೆ ಆಗಿದ್ರಲ್ಲಿ. ಎಸ್. ಸೊ ಕಟ್ ಮಾಡಿ ಬಿಡುದಾ? ಹಾಂ, ಕಟ್ ಮಾಡಿ. ಓಕೆ.
ಸೊ ಇದಕ್ಕೆ ಹೇಗೆ ಗೊತ್ತಾಗುತ್ತೆ ಅಂದರೆ ಬ್ರೌನ್ ಬರಬೇಕಾ ಕಂಪ್ಲೀಟ್? ಬ್ರೌನ್ ಬರಬೇಕು. ಓಕೆ. ಸೊ ಇದು ಆಗ್ತಾ ಬಂತ ಹೇಗೆ? ಸೊ ಇದು ಹಾಗಾದ್ರೆ ಮಾಡಿ ಇಡ್ಬೋದಾ? ಮಾಡಿ ಇಡ್ಬೋದು. ಇಡ್ಬೋದು ಆಗುತ್ತೆ. 4 ಸಲ ಮಾಡಿ ಇಡ್ಬೋದು. ಏನಾದರೂ ಇದು ತುಂಬ ಅಂದರೆ ದಪ್ಪ ಉಂಟಲ್ಲ, ಅದು ಉಬ್ಬುವುದಿಲ್ಲ, ಸ್ವಲ್ಪ ರೊಟ್ಟಿ ಥರನೇ ಆಗುತ್ತೆ. ಹೌದು ಹೌದು. ತೆಗಿತೇನೆ ತೆಗಿಯೋದಾ? ಇದಕ್ಕೆ ಗೋಧಿ ಹಿಟ್ಟಿಂದಾದ್ರೆ ಉಬ್ತದೆ. ಹೌದು. ತೆಳು ಮಾಡಿ ಬಿಡಲ್ಲ ಅದು. ಓಕೆ. ಇದು ಹಾಕ್ತೇನೆ. ಆಗ್ತಲ್ವಾ? ಇದು ಸ್ವಲ್ಪ ಹೊತ್ತೊಂದು 5 ನಿಮಿಷ ಬಿಟ್ರಲ್ವಾ, ಇದು ಸ್ವಲ್ಪ ನೋಡಿ ಚೇಂಜ್ ಆಯ್ತು ಅಲ್ವಾ? ಸೊ ಹಿಟ್ಟು ಸ್ವಲ್ಪ ತಿಟ್ರೆ ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಫಸ್ಟ್ ಮಾಡೋದಂದ್ರೆ ನಾವು ಕಲಸಿ ಆವಾಗಲೇ ಮಾಡಿದ್ದು. ಗ್ಯಾಸ್ ಆಫ್ ಮಾಡಿದಲ್ಲ? ಆಫ್ ಮಾಡಿ ತಗೊಳ್ಳಿ. ಶಂಕರಪೊಳೆ ಹೇಳಿದ್ರು ಆಗ್ತದೆ, ಪೂರಿ ಹೇಳಿದ್ರು ಆಗ್ತದೆ. ಓಕೆ ಓಕೆ. ಎಸ್ ವೀಕ್ಷಕರೇ, ಗೋಧಿ ರವದ ಪೂರಿ ಅಥವಾ ಶಂಕರಪೌಳಿ ಅಂತ ಹೇಳಿದ್ರು. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್, ಬೇಗನೂ ಆಗುತ್ತೆ. ಸೊ ಯಾವ ರೀತಿ ಇದನ್ನು ಮಾಡ್ಕೊಳ್ಳೋದಂತ ಒಮ್ಮೆ ನೀವು ನೋಡ್ಕೊಂಡು ಬನ್ನಿ. ಶಂಕರಪೋಳಿ ತಯಾರಿಸುವ ವಿಧಾನ: ಮೊದಲು ರವೆಯನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ನಂತರ ಅರುಣ ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ನಾದಿಕೊಂಡು 5 ರಿಂದ 10 ನಿಮಿಷ ನೆನೆಯಲು ಇಡಿ. ಆನಂತರ ದಪ್ಪನೆ ಲಟ್ಟಿಸಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಶಂಕರಪೋಳಿ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ 2 ರೆಸಿಪೀಸ್ ರೆಡಿ ಇದೆ. ಸೊ ವೆಯ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ನೋಡುವಾಗಾದ್ರೆ. ಎಸ್ ತಗೊಳ್ಳಿ. ಸೊ ಫಸ್ಟ್ ರಾಗಿ ಮಣ್ಣಿ ಅಲ್ವಾ? ಸೂಪರ್. ತುಂಬ ಚೆನ್ನಾಗಿದೆ. ಅಂದರೆ ಬೆಲ್ಲದ ಜೊತೆ ಆ ಮಿಕ್ಸಿಂಗ್ ಆದದ್ದು, ತುಪ್ಪ ಜೊತೆಗೆ ಆ ರಾಗಿ ಹಿಟ್ಟು, ಚೆನ್ನಾಗಿರೋಂತಹ ಬ್ಲೆಂಡಿಂಗ್. ಆ್ಯಂಡ್ ಏನೋ ಒಂದು ಬೇರೆನೋ ಒಂದು ಸ್ವೀಟ್ ತಿಂದಾಗೂ ಆಗುತ್ತೆ ಅಲ್ವಾ? ಆ್ಯಂಡ್ ನಾಲಿಗೆಲ್ಲಿ ಅದೇ ಥರ ಸ್ವಲ್ಪ ಗಮ್ಮಿಯಾಗಿ ಸ್ಟಿಕ್ಕಿ ಉಳಿದಿರೋದ್ರಿಂದ ಅಲ್ವಾ? ಕರೆಕ್ಟ್, ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೊ ಇದು ಟೇಸ್ಟ್ ನೋಡುವ. ಸೊ ಯೂಶ್ವಲಿ ನೋಡ್ಲಿಕ್ಕೆ ಈ ತುಕಡಿ ಎಲ್ಲ ಬರುತ್ತೆ ಅಲ್ವಾ, ಆ ಥರ ಇರುತ್ತೆ. ಬಟ್ ರವೆಯಲ್ಲಿ ಮಾಡಿರೋದ್ರಿಂದ ಚೆನ್ನಾಗಿದೆ. ಸೊ ಸಂಜೆ ಹೊತ್ತು ಚಹಾ ಕಾಫಿ ಚೆನ್ನಾಗಾಗುತ್ತೆ ಅಲ್ವಾ? ಹೀಗೇನೆ ನೀವು ಹೇಳಿದ್ರೆ ಒಂದು 4-5 ದಿವಸ ಇಡ್ಬೋದು ಅಂತ ಹೇಳಿ. 4-5 ದಿವಸ ಇಡ್ಬೋದು ಅಲ್ವಾ? ಆ್ಯಂಡ್ ಇದು ಅಷ್ಟೊಂದು ಗಟ್ಟಿ ಅಂದ್ರೆ ನಾನು ಯೋಚಿಸಿದೆ ಗಟ್ಟಿ ಆಗ್ಬೋದು ಅಂತ ಹೇಳಿ. ತುಂಬಾ ಗಟ್ಟಿ ಆಗೋದಿಲ್ಲ, ನಾರ್ಮಲಿ ದಪ್ಪ ಆಗಿದೆ ಅಷ್ಟೇ. ಅಂದ್ರೆ ಇದು ಏನಂತ ಹೇಳಿದ್ರೆ ಫಸ್ಟ್ ನಾವು ಇಟ್ಟಿರೋದ್ರಿಂದ ಇಟ್ಟಿಲ್ಲದ್ರಿಂದ ಈ ತರ ಬಂದಿದೆ. ಸೊ ಇದು ನಾವು ಸ್ವಲ್ಪ ಕಲಸಿ ಇಟ್ಟರೆ ಈ ತರ ಬರುತ್ತೆ. ನೈಸ್, ಸೂಪರ್, ಚೆನ್ನಾಗಿದೆ. 2 ಖುಷಿ ಆಯಿತು ಮೇಡಮ್. ನಂಗೆ ಇದಂತೂ ತುಂಬ ಇಷ್ಟ ಆಯಿತು. ಕಂಪ್ಲೀಟ್ ಖಾಲಿ ಮಾಡಲಿಕ್ಕಿದೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಡುಗೆ ಮನೆಗೆ ಬಂದು 2 ಭಿನ್ನವಾದಂಥ ಅಡುಗೆ ಹೇಳ್ಕೊಟ್ಟೋದಕ್ಕೆ. ಅದರ ಜೊತೆಗೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮಗೆ. ಸೊ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚಲಕ್ಕಿ. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬರ್ತಾ ಇರಿ. ಎಸ್, ಸೂಪರ್. ಸೊ 2 ರೆಸಿಪಿ ಅಂತೂ ಖುಷಿ ಆಯಿತು. ರಾಗಿ ಮಣ್ಣಿ ಅಂತೂ ಸಖತ್ತಾಗಿತ್ತು. ಎಸ್ ವೀಕ್ಷಕರೇ, ಇದೇ ಥರ ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಈ ಥರ ಎಲ್ಲ ಮಾಡ್ಕೊಳ್ಬೋದು. ಸೊ ನಿಮ್ಮಲ್ಲೂ ಕೂಡ ಒಂದು ಅದ್ಭುತವಾದಂಥ ಕೈ ರುಚಿ ಇದ್ದರೆ ನಮ್ಮ ಅಡುಗೆ ಮನೆಗೆ ಯಾವಾಗಲೂ ನಿಮಗೆ ಸ್ವಾಗತ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿಗಳ ಜೊತೆ ಹೆಲ್ದಿ ಹಾಗೆಯೇ ಟೇಸ್ಟಿ ರೆಸಿಪಿ ಜೊತೆ ಸಿಗೋಣ ಅಂತ ಹೇಳ್ತಾ, ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬಾಯ್.
ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.